ಇಡೀ ರಾಜ್ಯದಲ್ಲಿ ಭಾರಿ ಸುದ್ದಿ ಮಾಡಿದ್ದ ವಿದ್ಯಾರ್ಥಿ ದಿಗಂತ್ ಪತ್ತೆಗಾಗಿ ಜಿಲ್ಲೆಯ ಇಡೀ ಪೊಲೀಸ್ ಇಲಾಖೆ ನಿದ್ರೆ ಬಿಟ್ಟು ಕೆಲಸ ಮಾಡಿದೆ. ಈ ನಡುವೆ ತಮ್ಮನಿಗಾಗಿ ಅಣ್ಣ ದೈವದಲ್ಲಿ ಮಾಡಿದ ಸಂಕಲ್ಪಕ್ಕೆ ದೈವ ಫಲ ನೀಡಿದೆ. ಕೊನೆಗೂ ದಿಗಂತ್ ಪತ್ತೆಯಾಗಿದ್ದಾನೆ. ಈ ಮೂಲಕ ದಿಗಂತ್ ಕುಟುಂಬದ ಭಕ್ತಿಗೆ ತುಳುನಾಡಿನ ಕಾರ್ಣಿಕದ ದೈವ ಒಲಿದಿದೆ ಎಂಬ ಮಾತು ಕೇಳಿಬರುತ್ತಿದೆ. ಫೆಬ್ರವರಿ 25ರಿಂದ ನಾಪತ್ತೆಯಾಗಿದ್ದ ಪರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ಪ್ರಕರಣ ಇಡೀ ರಾಜ್ಯದಲ್ಲಿ ಸುದ್ದಿಯಾಗಿತ್ತು. ಜಿಲ್ಲೆಯ ಪೊಲೀಸ್ ಇಲಾಖೆಯಂತೂ ನಿದ್ರೆ ಬಿಟ್ಟು ದಿಗಂತ್ ಪತ್ತೆಗಾಗಿ ಶ್ರಮಿಸಿತ್ತು. ಬರೋಬ್ಬರಿ 12 ದಿನಗಳ ಬಳಿಕ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ. ಆದರೆ ದಿಗಂತ್ ಪತ್ತೆ ಹಿಂದೆ ದೈವದ ಪವಾಡ ಕಾರಣವಾಗಿತ್ತು ಎಂದು ವರದಿಯಾಗಿದೆ. ದಿಗಂತ್ ಕುಟುಂಬವು ಅರ್ಕುಳ ಉಳ್ಳಾಕ್ಲು ಮರ್ಗಂತಾಯ ದೈವದ ಚಾಕರಿ ಮಾಡಿಕೊಂಡು ಬರುತ್ತಿದ್ದಾರೆ. 4 ತಲೆಮಾರುಗಳಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೈವಸ್ಥಾನದಲ್ಲಿ ದೀವಟಿಕೆ ಹಿಡಿಯುವ ಕೆಲಸ ಮಾಡುವ ದಿಗಂತ್ ಸಹೋದರ ರವಿ ಅವರು ನೇಮೋತ್ಸವ ಸಂದರ್ಭದಲ್ಲಿ ತಮ್ಮನಿಗಾಗಿ ಮನಸ್ಸಲ್ಲೇ ಸಂಕಲ್ಪ ಮಾಡಿದ್ದರು. ದೈವದ ನೇಮೋತ್ಸವದ ಧ್ವಜ ಕೆಳಗೆ ಇಳಿಯುವುದರ ಒಳಗಾಗಿ ನನ್ನ ತಮ್ಮ ಪತ್ತೆಯಾಗಬೇಕು ಎಂಬ ಸಂಕಲ್ಪ ಮಾಡಿದ್ರು. ನೇಮೋತ್ಸವದ ಸಂದರ್ಭದಲ್ಲಿ ಊರವರು ದೈವದಲ್ಲಿ ವಿಚಾರ ತಿಳಿಸು ಎಂದು ಹೇಳಿದ್ದರು. ಆದರೆ ಸಹೋದರ ರವಿ ದೈವದಲ್ಲಿ ಪ್ರಶ್ನೆ ಕೇಳುವುದಿಲ್ಲ, ನಮ್ಮ ಸೇವೆಗೆ ದೈವ ದಿಗಂತ್ ಪತ್ತೆ ಮಾಡಬೇಕು, ನೇಮೋತ್ಸವ ಸಂದರ್ಭ ಏರಿದ ಕೊಡಿ ಇಳಿಯುವುದರ ಒಳಗಾಗಿ ತಮ್ಮ ಬರಬೇಕೆಂದು ಹರಕೆ ಹೊತ್ತಿದ್ದರು. ರವಿವಾರ ದೈವದ ನೇಮೋತ್ಸವದ ಧ್ವಜಾವರೋಹಣ ನಡೆದಿತ್ತು. ಆದರೆ ಶನಿವಾರ ಸಂಜೆಯೇ ದಿಗಂತ್ ಪತ್ತೆಯಾಗಿದ್ದ. ಶ್ರೀ ಉಳ್ಳಾಕು ಮಗ್ರಂತೆ ಧರ್ಮದೈವದ 4 ತಲೆಮಾರು ಚಾಕರಿ ಮತ್ತೊಂದಿಲ್ಲ ಅಂಚದು ಎನ್ನ ಮೆಟ್ಟಿ ಮಿಸ್ಸಿಂಗ್ ಹಿಡಿದು ಯಾನು ಕೊಡಿಯ ನೇಮತ್ತು ಕೊಡಿಯರ್ನಾಗ ಯಾಪಂಡ ಕೊಡಿ ಜಾಬ್ರದಲ್ಲಿ ಎನ್ನ ಮೆಟ್ಟಿ ಸಂಕಲ್ಪ ಮಾಡಿತ್ತು ಮನಸ್ಸಿಗೆ ಐದು ಮಕ್ಕಳು ನೇಮ ಸ್ಮೃತ ನೇಮದ ಮತ್ತು ಹಿರಿಯರ್ನಾಕು ಉಳ್ಳಾಕ ನೇಮದ ನೀ ಕೂಡ ಒತ್ತಾಯ ಮಾಡ್ತೀವಿ ಕೂಡ ದೈವರ ಕೇಂದ್ರ ನಮ್ಮ ಬಲ ಐಕೆ ಏನು ಪಂಡ ದೈವದ ಐಕೆ ಈ ತೋರಿಸ ನಮ್ಮ ಚಾಕರಿ ಮತ್ತೊಂದಿಲ್ಲ ಅಂಚ ರಾಷ್ಟ್ರ ನೇಮ ಅದು ಕೊಡಿ ಜಾಬ್ರದಲ್ಲಿ ಎನ್ನ ಮೆಟ್ಟಿ ದೈವ ತರ್ಪವಾಡನೆ ಕೈ ಮುಗಿದು ಪಂಡೆ ಹಾಕಲ್ಲ ಮಾತು ಜೋಡು ಅಂಚ ಕಟ್ಟ ನೇಮದ ನೀ ಬಯ್ಯನಾಗ ಸುದ್ದಿ ಇತ್ತು ತಿಕ್ಕಿ ಮಾಡಿದ್ರು ಅಂಚೆ ಭಾರಿ ಖುಷಿ ದೈವದ ಮೇಲೆ ನಂಬಿಕೆ ಪ್ರೀತಿ ವಿಶ್ವಾಸ ವೈದ್ಯನಿಗೆ. ದೈವ ನಮ್ಮ ಕುಟುಂಬದ ಚಾಕರಿಗೆ ಫಲ ನೀಡಿದೆ. ದಿಗಂತ್ನನ್ನ ಉಳ್ಳಾಕ್ಲು ಮರ್ಗಂತಾಯ ದೈವವೇ ಪತ್ತೆ ಹಚ್ಚಿದೆ ಎಂದು ದಿಗಂತ್ ಸಹೋದರ ರವಿ ಹೇಳಿದರು. ಪೊಲೀಸ್ ಇಲಾಖೆ ಹುಡುಕಾಟದ ಜೊತೆಗೆ ದೈವದ ಬಲದಿಂದ ದಿಗಂತ್ ಮತ್ತೆ ಮನೆ ಸೇರಿದ್ದಾನೆ. ಕರಾವಳಿಯಲ್ಲಿ ದೈವ ಮತ್ತೆ ತನ್ನ ಕಾರಣಿಕ ತೋರಿಸಿ ತನ್ನ ನಂಬಿದವರನ್ನ ತಾನು ಕೈ ಬಿಡುವುದಿಲ್ಲ ಎಂದು ಸಾಬೀತುಪಡಿಸಿದೆ.